ಮಾಡಲಿಕ್ಕೆ ಅವ್ರಿಗೂ ಆಗೋದಿಲ್ಲ. ಎಲ್ಲಿ ಅವರು ಫಿಸಿಕಲಿ ಅಬ್ಯೂಸ್ ಮಾಡ್ತಾರೆ ಅಂತ ಮತ್ತು ವೈದ್ಯರಾಗಿ ನಾವೊಂದು ಸ್ವಲ್ಪ ಓದಿರೋರು, ಒಂದು ಸೊಸೈಟಿಯಲ್ಲಿ ನಮಗೆ ಒಂದು ವ್ಯಾಲ್ಯೂ ಇದೆ. ಅದಕ್ಕೆ ನಾವು ರೌಡಿಸಮ್ ಥರ ಮಾಡಲಿಕ್ಕೆ ಆಗಿನ ಘಟನೆ ವಿವರ ನಾನು ಹೇಳ್ತೀನಿ. ಡಾಕ್ಟ್ರ ನೋಡಿ, ನಮ್ಮಲ್ಲಿ ಪ್ರಸವ ನಂತರ ಒಂದು ವಾರ್ಡ್ ಇದೆ, ಹೆರಿಗೆ ಆದ ನಂತರ ಮಕ್ಕಳನ್ನ ಕಾಯಿಲೆ ಮಾಡ್ತೀವಿ. ಅದರಲ್ಲಿ ಒಂದು ಅಟೆಂಡರ್, ಅದರ ಪಕ್ಕದಲ್ಲಿ ಪೀಡಿಯಾಟ್ರಿಕ್ ಮಕ್ಕಳ ವಾರ್ಡ್ ಇದೆ. ಈ ವಾರ್ಡಲ್ಲಿ ಜ್ವರ ಬಂದು ತುಂಬ ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳು ಹತ್ತಿರ ಬರಬೇಡಿ ಆಗಿದೆ. ಇದು ನಮ್ಮ ಆಸ್ಪತ್ರೆಯಲ್ಲಿ ಆಗಿರೋದಂಥದ್ದು. ಅದು ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರಿಗೆ ಆಗಿದ್ದಾಗ ನಾವು ಒಂದು FIR ಕೊಟ್ಟದ್ದು ಖಂಡಿತ ಮಾಡಿದ್ವಿ. ನಮ್ಮ ಕಂಪ್ಲೇಂಟ್ ಏನಿದೆ ಅದ್ರ ತನಕ ಕುಡಿಸಿ ಬಂದವರು ಹೋಗಿ ಅಂತ ಬಿಟ್ಟಿದ್ದಾರೆ. ಹೋಗಿ ಅಂತ ಬಿಟ್ಟು ಇವತ್ತು ಅವರು ಕೇರಳದಲ್ಲಿದ್ದಾರೆ. ಕೇರಳದಲ್ಲಿ ಎಲ್ಲಿದ್ದಾರೆ ಅಂತ ಪುತ್ತೂರಿಂದ ಒಂದು ಪ್ರತಿಭಟನೆ ಎಲ್ಲಿ ಆಸ್ಪತ್ರೆಯಲ್ಲ, ಸ್ಟೇಷನ್, ಪೊಲೀಸ್ ಸ್ಟೇಷನಲ್ಲಿ. ಅದರಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ಯಾರು ಇರಲಿಲ್ಲ. ಅವರು ನಮ್ಮ ಜೊತೆಗೆ ಸಾಲಿಡಾರಿಟಿ ತೋರಿಸಿ ನಾವು ಮಾಡ್ತೀವಿ, ಅವ್ರನ್ನ ಹಿಡಿಬೇಕು ಅನ್ನೋ ಉದ್ದೇಶದಿಂದ ಅವರು ಮಾಡಿರೋದಂತ. ಅದರಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳು ಇದ್ರು ಅಂತ ಗೊತ್ತಾಗಿದೆ. ನಮಗೂ ರಾಜಕೀಯಕ್ಕೂ ಯಾವ ಸಂಬಂಧನೂ ಇಲ್ಲ. ನಮಗೆ ಎಲ್ಲ ಯಾರು ಬರ್ತಾರೆ ಪೇಷಂಟು, ಯಾವ ಧರ್ಮದವರಾಗಿರಲಿ, ನಾವು ಒಂದೇ ಥರ ನೋಡೋರು. ನಮಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಸರ್ಕಾರ ಹತ್ರ, ಎಲ್ಲರ ಹತ್ರ, ಇಲ್ಲಿ ಯಾರಿದ್ದಾರೆ ಅವ್ರ ಹತ್ರ ಎಲ್ಲ ಏನಂತ ಕೇಳೋದಂದರೆ, ನಮಗೆ ನಾವು ಪೊಲಿಟಿಕ್ಸ್ ಇಲ್ಲ. ನಮಗೆ ನಮ್ಮ ಪರಿವಾರ ಅಂದರೆ ನಮ್ಮ ವೈದ್ಯರು ಅಷ್ಟೇ. ನಮ್ಮ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಅವರು ಮುಖ್ಯ. ಅವರ ಸೇಫ್ಟಿ, ನಾನು ಅಧ್ಯಕ್ಷನಾಗಿ ಅವರ ಸೇಫ್ಟಿ, ಅವರ ಕರ್ತವ್ಯ ಏನು ಮಾಡ್ತಾರೆ ಅದು ನನ್ನ ಹೊಣೆಯಾಗಿದೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಒಂದು ರಾಜಕೀಯ ಬಣ್ಣ ಹಚ್ಚಬಾರ್ದು. ಇದಕ್ಕೆ ಯಾವ ರಾಜಕೀಯ ಸೇರಲು ನಾವು ನಮ್ಮ ಸಂಘದಿಂದ ಮತ್ತು ವೈದ್ಯಕೀಯ ಸಂಘದಿಂದ ನಾವು ಪ್ರತಿಭಟನೆ ಮಾಡ್ತೀವಿ. ಹಾಗಾಗಿ ಇವತ್ತು ಕೂಡ ಕೆಲವು IMA ವೈದ್ಯಾಧಿಕಾರಿಗಳು ವೈದ್ಯರು ಸೇರಿದ್ದಾರೆ ಸ್ಟೇಷನಲ್ಲಿ. ಈಗ ಇದಾಗಿ ಇವತ್ತು ನಾವು ಕಪ್ಪು ಪಟ್ಟಿ ಧರಿಸಿ ನಾವು ಇವತ್ತು ಎಮರ್ಜೆನ್ಸಿಯಲ್ಲಿ ನೋಡ್ತೀವಿ. ಸೋಮವಾರದಿಂದ ಇನ್ನೂ 2 ದಿನದಲ್ಲಿ ಏನೂ ಆಗಲಿಲ್ಲದಿದ್ದರೆ ನಾವು ಆಸ್ಪತ್ರೆಯನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಅದೇ ರೀತಿಯಲ್ಲಿ ನಾನು ನೀವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ನಿಮ್ಮ ಒಂದು ಬೆಂಬಲ, ನನ್ನ ಈ ಮುಷ್ಕರಕ್ಕೆ, ಈ ಒಂದು ಯಾವುದು ಪ್ರತಿಭಟನೆಗೆ ಯಾವುದಕ್ಕೆ ಹೋರಾಡ್ತಿದ್ವಿ ಅದಕ್ಕೆ ಅವ್ರ ಮೇಲೆ ಕೇಸ್ ಮಾಡಿದ್ವಿ. ಅವ್ರ ಮೇಲೆ ಏನೋ ಬೈದಿದ್ದು ಅದೆಲ್ಲ ಕೇಸ್ ಮಾಡಿ ಹಿಂದೂ ಆಗಿ ಕೇಸ್ ಮಾಡಿದ್ವಿ, ಹಿಡಿದ್ರು, ಕ್ಷಮೆಯಾಚನೆ ಮಾಡಿದ್ರು. ನಾವು ಅಲ್ಲಿಗೆ ನಿಂತಿದ್ವಿ. ಇವತ್ತು ಕೂಡ ಕರೆಕ್ಟಾಗಿ ಅವರು ಬಂದು ನಮ್ಮ ಹತ್ರ ಕ್ಷಮೆಯಾಚನೆ ಮಾಡಿದರೆ ನಾವು ಸಖತ್. ಆದರೆ ಇದು ಒಂದು ಬೇರೆ ಒಂದು ದಿಕ್ಕಲ್ಲಿ ಹೋಗಿದೆ, ಚೆನ್ನಾಗಿದ್ರು. ಇನ್ನೊಂದು ಮೊನ್ನೆ ಯಾರು ನಾವು ನೋಡಿ, ಮುಂಚೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಮೇಲೆ ನಾನು ಕೇಸ್ ಮಾಡಿದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ಮೀನಾಕ್ಷಿ ಡಾಕ್ಟರ್ ಅರ್ಚನಾ ಅವ್ರ ಮೇಲೆ ಇದು ಮಾಡಿದ್ರು ಅಂತ ಅವ್ರ ಮೇಲೆ ಕೇಸ್ ಹಾಕಿದ್ದಿಲ್ಲ, ಕಾಂತಿಗೌಡ ಅವ್ರ ಮೇಲೆ. ನಮಗೆ ಇದರಲ್ಲಿ ಯಾವ ಪೊಲಿಟಿಕ್ಸ್ ಇಲ್ಲ. ನಮಗೆ ಬೇಕಾಗಿರೋದು ನಮ್ಮ ವೈದ್ಯರ ಮತ್ತು ನಮ್ಮ ಸಿಬ್ಬಂದಿಗಳ ಸೇಫ್ಟಿ ಅಷ್ಟೇ. ಹಾಗಾಗಿ ನಿಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಮ್ಮ ವತಿಯಿಂದ ಇವತ್ತು ನಿಮ್ಮ ಈ ಒಂದು ಪ್ರತಿಭಟನೆಗೆ ನಾವು ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾ, ಇವತ್ತು ಆಸೀನರಾಗಿರುವಂಥ ಇಲ್ಲಿ ನಮ್ಮೊಂದಿಗೆ ಇರುವಂಥ ವೈದ್ಯಾಧಿಕಾರಿ ಸಂಘದ ಜಿಲ್ಲಾಧ್ಯಕ್ಷರೇ, ಎಲ್ಲ ವೈದ್ಯರುಗಳೇ, ಆಡಳಿತ, ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿ. ಒಬ್ಬ ಸರ್ಕಾರಿ ನೌಕರನಿಗೆ ತೊಂದರೆ ಆಗೋದಿದ್ರೆ ಸರ್ಕಾರಿ ನೌಕರ ಸಂಘ ಅಲ್ಲಿ ಇದ್ದೇ ಇರ್ತದೆ, ಅದು ಇರಲೇಬೇಕು, ಅದು ನಮ್ಮ ಕರ್ತವ್ಯ ಕೂಡ. ಅದೇ ತರ ಅದು ಕೂಡ ವೈದ್ಯರು ಅಂತ ಹೇಳುವಂಥದ್ದು ನಮ್ಮ ಈ ಸಮಾಜದಲ್ಲಿ ದೇವರುಗಳನ್ನು ನೋಡುವಂಥ
ಒಂದು ಶೈಲಿಯಲ್ಲಿ ನೋಡುವಂತ ಒಂದು ಸಂಸ್ಕಾರ. ಹಾಗಿದ್ದಲ್ಲಿ ನಮ್ಮ ಆರೋಗ್ಯ ತಪಾಸಣೆಗೆ, ನಮ್ಮ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಬರುವಾಗ ವೈದ್ಯರುಗಳನ್ನು ನಾವು ನೋಡ್ಕೊಳ್ಳುವಂತ ರೀತಿ ಯಾವ ರೀತಿ ಇರ್ಬೇಕಂತ ಹೇಳಿ ಇನ್ನೂ ಸಮಾಜಕ್ಕೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಒಂದು ವಿಪರ್ಯಾಸ. ಅದೇ ವೈದ್ಯರುಗಳು ಸರ್ಕಾರಿ ಕೆಲಸವನ್ನು ಮಾಡ್ತಾ ಇರುವಾಗ ಅವರಿಗೆ ಹಲ್ಲೆ ಆದಾಗ ನಮ್ಮದೇ ಸರ್ಕಾರಿ ಇಲಾಖೆಯವರಾದ ಪೊಲೀಸ್ನವರು ಯಾಕೆ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಹೇಳುವಂತದ್ದು ಒಂದು ಪ್ರಶ್ನೆ. ನಿನ್ನೆ ಘಟನೆ ಆಗಿದೆ, ಇಲ್ಲಿ FIR ಆಗಿದೆ, ಅದಾದ್ಮೇಲೆ ಆರೋಪಿಗಳನ್ನು ಹಾಗೆ ಬಿಟ್ಟು ಕಳಿಸಿದೆ ಅಂತ ಹೇಳಿದ್ರೆ ಇಲ್ಲಿ ಪೊಲೀಸ್ ಇಲಾಖೆಯವರ ಮೇಲೆ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ನಾಳೆ ಈ ಸಂಘದ, ಈ ವೈದ್ಯಾಧಿಕಾರಿಗಳ ಸಂಘದೊಂದಿಗೆ ಸರ್ಕಾರಿ ನೌಕರ ಸಂಘ ನಿಂತು ಇಡೀ ಪುತ್ತೂರು ತಾಲೂಕಿನ ಸರ್ಕಾರಿ ಆಫೀಸ್ಗಳನ್ನ ಎಲ್ಲವನ್ನು ಬಂದ್ ಮಾಡ್ತೀವಿ. ಈ ವೈದ್ಯರಿಗೆ ಆಗಿರುವಂತಹ ಈ ಹಲ್ಲೆಯನ್ನ ಖಂಡಿಸ್ತಾ ನಮ್ಮ ಮಾನ್ಯ ಶಾಸಕರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರನ್ನ ಜೈಲಿಗೆ ಅಟ್ಟುವಲ್ಲಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕಂತೇಳಿ ಒತ್ತಾಯ ಪಡ್ತಾ ಇದ್ವಿ. ನೌಕರ ಸಂಘ ಸೇರಿಕೊಂಡು ನೇತೃತ್ವದಲ್ಲಿ, ಜಿಲ್ಲಾ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಕರೆಸಿಕೊಂಡು ಇಲ್ಲಿ ಪುತ್ತೂರು ತಾಲೂಕಿನಾದ್ಯಂತ ಸರ್ಕಾರಿ ನೌಕರ ಸಂಘದ ವತಿಯಿಂದಲೇ ಪ್ರತಿಭಟನೆಗೆ ನಾವು ಕರೆಗೊಡ್ಲಿಕ್ಕೆ ನಾವು ಈಗಾಗಲೇ ತಯಾರು ಮಾಡ್ತಾ ಇದ್ವಿ. ಯಾವತ್ತುಂಟು ನಾವೀಗ 3 ವರ್ಷದಿಂದ ಇಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಯೊಂದು ಮೇಡಮ್ಗೆ ಇನ್ಸಿಡೆಂಟ್ ಆಯ್ತು, ಮತ್ತೊಂದು ಕಳೆದ ಸಲ ನಮ್ಮ ಇವರು ಈ ಆಡಳಿತಾಧಿಕಾರಿ ಮೇಡಮ್ಗೂ ಇದೇ ತರ ಆಯ್ತು. ಆವಾಗ ನಾನು ಕರೆ ಮಾಡಿ ಕೇಳಿದ್ದೆ ಏನಾಯ್ತು ಅಂತೇಳಿ. ಆಗ ಅಲ್ಲಿ ನೀವು ಹೋಗಿ FIR ಆಗಿದ್ದು ಇದೆಲ್ಲ ವಿಷಯ ಗೊತ್ತಾಯ್ತು. ಬಟ್ ಇಲ್ಲಿ ವಿಪರ್ಯಾಸ ಏನಂತ ಹೇಳಿದ್ರೆ ಈ ರಾಜಕೀಯದ ಇದಕ್ಕೆ ಒಳಗಾಗಿ ಪೊಲೀಸ್ ಇಲಾಖೆ ಆಟ ಆಡ್ತಾ ಇದೆ ಅಂತ ಹೇಳುವಂತ ಒಂದು ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ಸರ್ಕಾರಿ ನೌಕರರು, ಅವರು ಸರ್ಕಾರಿ ನೌಕರರು, ಅವರಿಗೂ ತೊಂದರೆ ಆದಾಗ ನಾವೇ ಸರ್ಕಾರಿ ನೌಕರ ಸಂಘನೇ ಬರ್ಬೇಕಾಗ್ತದೆ. ನಾವು ಸರ್ಕಾರಿ ನೌಕರ ಸಂಘದಿಂದ ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳು ಪೊಲೀಸ್ ಇಲಾಖೆಗೂ ಅನ್ವಯ ಆಗುವಂಥದ್ದು, ಪೊಲೀಸ್ ಸಿಬ್ಬಂದಿಗಳಿಗೂ ಅನ್ವಯ ಆಗುವಂಥದ್ದು. ಸ್ಯಾಲರಿ ಇರಲಿ, DA ಇರಲಿ, ಯಾವುದೇ ಹೈಕ್ ಆಗಲಿ, ಎಲ್ಲವೂ ಅವರಿಗೆ ಅನ್ವಯ ಆಗುವಂಥದ್ದು. ಅದೇ ತರ ಈ ಒಬ್ಬ ಸರ್ಕಾರಿ ಅಧಿಕಾರಿಗೆ, ಅದು ಕೂಡ ಅಧಿಕಾರಿ ವರ್ಗದವರಿಗೆ ಈ ರೀತಿ ಆಗುದಿದ್ರೆ ಕೆಳಹಂತ ಸಿಬ್ಬಂದಿಗಳಿಗೆ ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು? ಪೊಲೀಸ್ ಇಲಾಖೆ ಇದಕ್ಕೆ ಬದ್ಧತೆ ಕೊಡಬೇಕು. ಅದೇ ರೀತಿ ಆಡಳಿತ ನಡೆಸ್ತಿರುವಂತಹ ನಮ್ಮ ಮಾನ್ಯ ಶಾಸಕರು ಹಾಗೂ ಆಡಳಿತ ಇಲಾಖೆ ಎಲ್ಲರೂ ನಮ್ಮ ಸರ್ಕಾರಿ ನೌಕರರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿಕೊಂಡು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ದಿನ ಪುತ್ತೂರು ಆಸ್ಪತ್ರೆಯಲ್ಲಿ ಎಲ್ಲ ವೈದ್ಯರು ಇದ್ದಾರೆ, ಒಂದು ಸರ್ಜನ್ ಬಿಟ್ಟು. ಈ ತರ ಘಟನೆ ಆದರೆ ನಮ್ಮ ವೈದ್ಯರು ಖಂಡಿತವಾಗೂ ಪುತ್ತೂರಲ್ಲಿ ಉಳಿಯೋದಿಲ್ಲ. 15-20 ವರ್ಷದ ಹಿಂದೆ ಏಕ ವೈದ್ಯ ಆಸ್ಪತ್ರೆ ಆಗುವಂತ ಸಾಧ್ಯತೆ ಖಂಡಿತ ಸೃಷ್ಟಿ ಮಾಡ್ತಾರೆ. ಇದು ಜನರೇ ಸೃಷ್ಟಿ ಮಾಡೋದು, ಇದಕ್ಕೆ ನಾವೇನು ಕಾರಣ ಅಲ್ಲ. ಯಾರಿಗೂ ಬೇಡ ಅಂತ ಆಗಿದೆ, ಕೆಲವರು ಬರ್ತಾನೆ ಇಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.